ವಿರಾಮದ ಬಳಿಕ ಮತ್ತೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮ್ಯಾಮ್, ಈಗ ಫಸ್ಟಿಗೆ ನೀವು ಯಾವ್ದು ಬದನೆಯಲ್ಲಿ ಪುಡಿ ಅಂತ ರೆಡಿ ಆಗಿದೆ. ಈಗ ಸೌತೆಕಾಯಿದೆ ಪುಡಿ, ತೆಕ್ಕರೆ ಪುಡಿ ಅಲ್ಲ, ತುಳಲ್ಲಿ. ಓಕೆ, ಸೌತೆಕಾಯಿಯ ಪುಡಿ ಅಲ್ಲ. ಅಂದರೆ ನಾರ್ಮಲ್ ಆಗಿ ಆ ಥರದ ಸೌತೆಕಾಯಿನ ನಾವು ಹಾಗೆ ತಿಂತೀವಿ, ಹಸಿ ಎಲ್ಲ ತಿಂತೀವಿ. ಕೆಲವರೆಲ್ಲ ಏನು ಒಂದು ರೊಟ್ಟಿಗೆ ಊಟಕ್ಕೆ ರೊಟ್ಟಿಗೆ ತಿಂತಾರಲ್ಲ. ಮತ್ತೆ ಇದನ್ನ 4 ಪೀಸ್ ಮಾಡಿ ಒಳಗಡೆ ಉಪ್ಪು ಮತ್ತೆ ಮೆಣಸಿನ ಪುಡಿ ಹಾಕಿ ತಿಂದರೆ ಅಷ್ಟೇ. ಅದಂತೂ ಫುಲ್ ಖಾಲಿ ಮಾಡ್ಬೋದು. ಓಕೆ, ಈಗ ನಾವು ಅದನ್ನು ಸ್ಪೆಷಲ್ ಆಗಿ ಪುಡಿ ಅಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಎಂತ ಫಸ್ಟಿಗೆ ಅದನ್ನು ಕಟ್ ಮಾಡ್ತೀರಾ? ಸೊ ಅದನ್ನು ಒಂದು ಸೌತೆಕಾಯಿ ಚಿಕ್ಕದಾಗಿ ತಗೊಂಡಿದ್ದೀರಲ್ಲ. ಹೌದು, ಆಗ ಕಟ್ ಮಾಡ್ಕೊಳ್ತಾರನೇ ಇದನ್ನು ಸಹ ಕಟ್ ಮಾಡ್ಕೊಳ್ಬೇಕು. ಸೇಮ್ ಹಾಗೆ, ಅಂದರೆ ಅದನ್ನು ಎರಡು ಸೈಡು ಆ ಥರ ಕಟ್ ಮಾಡ್ತೀವಿ. ಹೌದೌದು. ಓಕೆ, ಚೆನ್ನಾಗಾಗುತ್ತೆ. ಅಂದರೆ ಈಗ ಈ ಥರದ ಪುಡಿ ಈಗ ನಾರ್ಮಲ್ ಆಗಿ ಅಂದರೆ ಅದರ ಬೀಜ ಎಲ್ಲ ಸ್ವಲ್ಪ ನೀರಿನಂಶ ಜಾಸ್ತಿ ಇರುತ್ತೆ. ಹೌದು, ಪುಡಿ ಕರೆಕ್ಟ್ ಚೆನ್ನಾಗಾಗ್ತದೆ. ಹೌದು, ಮಾಡಿ ಕೊಡ್ತೇನೆ ಅಂತ ಹೇಳ್ಬೇಕು ನೀವು, ಆಮೇಲೆ ತಿಂದು ಹೇಳಿ ಅಲ್ಲ. ಇದು ಕೂಡ ನೀವೇ ಟ್ರೈ ಮಾಡಿದ ಅಂತ? ಹೌದು, ಫಸ್ಟ್ ಟೈಮ್ ಮಾಡಿದ ಅಂತ? ನಾನು ಸೌತೆಕಾಯಿ ಮನೆಯಲ್ಲಿ ಮಾಡಿದ್ದೇನೆ. ಅಲ್ಲ, ನೀವು ಮಾಡಿದ್ದೀರಾ? ನಾರ್ಮಲ್ ಆಗಿ ಸೌತೆಕಾಯಿ ಪುಡಿ ಯಾರು ಮಾಡ್ತಾ ಇರಲಿಲ್ಲ ಅಂತಲ್ಲ? ಗೊತ್ತಿಲ್ಲ, ನಾವು ಟ್ರೈ ಮಾಡಿದ್ದೇನೆ ಮನೆಯಲ್ಲಿ, ಚೆನ್ನಾಗಾಗ್ತದೆ. ಚೆನ್ನಾಗಿರ್ತದೆ. ಸೇಮ್ ಅದೇ ಥರ ಕಟ್ ಮಾಡ್ಕೊಳ್ಳಿಕ್ಕೆ. ಹೌದು. ಓಕೆ, ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳುವ. ಅಂದರೆ ಇದರೊಳಗೆ ಫಿಲ್ಅಪ್ ಮಾಡಲಿಕ್ಕೆ. ಓಕೆ, ಅಂದರೆ ತೆಂಗಿನಕಾಯಿ ಅಲ್ಲ ಅದು? ಹೌದು, ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ಬೇಯಿಸ್ಕೊಳ್ಬೇಕು. ಓಕೆ, ಇದಕ್ಕೆ ಆಯಿಲ್ ಏನಾದ್ರು ಹಾಕಬೇಕಾ? ಬೇಡ. ಮತ್ತೆ ಹೇಗೆ? ಬೆಲ್ಲ. ಬೆಲ್ಲ ಹಾಕಿ. ಬೆಲ್ಲ ಹಾಕ್ಕೊಳ್ಬೇಕು. ಅಂದರೆ ಏನು ಬೇರೆ ಏನು ಹಾಕ್ಲಿಕ್ಕಿಲ್ಲ? ಬೆಲ್ಲ ಮತ್ತು ತೆಂಗಿನಕಾಯಿ ಅಷ್ಟೇ ಡ್ರೈ ಆಗಿ. ಹಾಂ, ಓಕೆ. ಮತ್ತು ಬೆಲ್ಲ ಸ್ವಲ್ಪ ನೀರು ಬಿಡುತ್ತಲ್ಲ? ಹೌದೌದು. ನೀವು ಒಂಥರ ಜೋನಿ ಬೆಲ್ಲ ತಗೊಂಡಿದ್ದೀರಾ ಅಂತಲ್ಲ? ಹೌದೌದು. ಇದು ನೀವು ಸ್ವೀಟ್ ಹೇಳಿದ್ರಲ್ಲ? ಹೌದೌದು, ಸ್ವೀಟ್ ಇರುತ್ತೆ. ಓಕೆ. ಹಾಗಾಗಿ ಸೌತೆಕಾಯಿಗೆ ಮ್ಯಾಚಿಂಗ್ ಆಗ್ಬೋದಲ್ಲ? ಓಕೆ, ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ನಾವು ಸ್ವೀಟಿಗೆ ಬೆಲ್ಲನೇ ಏನೋ ಸಕ್ಕರೆ ಬೇಕು ಅಂತ? ಸಕ್ಕರೆ ಹಾಕ್ಬೋದು ಬೇಕಿದ್ರೆ, ಬೆಲ್ಲ ಸಹ ಹಾಕ್ಬೋದು. ಇದು ಒಂಥರ ಕಾಯಿ ಬೆಲ್ಲ ಆಯ್ತಲ್ಲ? ಹೀಗೆ ಮಾಡಿ ಹೋಳಿಗೆ ಸಹ ಮಾಡ್ಬೋದು. ಹೋಳಿಗೆ ಇದನ್ನೇ ಫಿಲ್ಅಪ್ ಮಾಡಿ ಬೇಳೆ ಮತ್ತೆ ಬೆಲ್ಲ ಹಾಕ್ತೀವಲ್ಲ, ಅದರ ಬದಲು ಇದನ್ನು ಹಾಕಿ ಹೋಳಿಗೆ ಮಾಡ್ಬೋದು. ಹೋಳಿಗೆ ಸಹ ಮಾಡ್ಬೋದು. ಅದು ಕೂಡ ಟ್ರೈ ಮಾಡಿದ್ದೀರಾ ಅಂತಲ್ಲ? ಮಾಡ್ತೇವೆ. ಸಾಕಾ? ಎಷ್ಟು ಬೆಚ್ಚ ಆದರೆ ಸ್ವಲ್ಪ ಬಿಸಿ ಆದರೆ ಬೆಲ್ಲ ಮತ್ತೆ ಕೊಬ್ಬರಿ ಮಿಕ್ಸ್ ಆದರೆ. ಇದೆಲ್ಲ ನಾವು ನಾರ್ಮಲ್ ಆಗಿ ನೀರು ದೋಸೆ ಮಾಡುವಾಗ ಅದಕ್ಕೆ ಕಾಯಿ ಬೆಲ್ಲ ಹಾಕಿ ಆ ಥರ ಆಗಿದೆ ಇದು. ಓಕೆ, ಸರ್ವ್ ಮಾಡೋದಾ? ಓಕೆ, ಬಾಣಲೆ ಇಟ್ಕೊಳ್ಳೋ. ಬಿಸಿ ಇಡೋದಾ? ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋ. ಓಕೆ, ಕಡಲೆ ಹುಡಿ. ಓಕೆ. ಪುಡಿ ಅಂತ ಬಂದಾಗ ಕಡಲೆ ಹುಡಿ ಹಾಕ್ತೀವಿ. ಇದು ಓಂಕಾಳು. ಸ್ವಲ್ಪ ಉಪ್ಪು. ಯಾವುದು? ಉಪ್ಪಲ್ಲ? ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ನನಗೆ ಇದರ ಬೆಲ್ಲದ ಪರಿಮಾಣ ಹಾಗೆ ಹೊಡಿತು ಅಂತ ನೋಡಿ. ನಾನು ಮನೆಯಲ್ಲಾದರೆ ಅದನ್ನು ಈಗ ಹಾಗೆ ಸ್ವಲ್ಪ ನೀರು. ಓಕೆ, ಇರಬೇಕಲ್ಲ? ಹೌದೌದು. ಸಾಕಾ? ಮತ್ತೆ ಹಾಕ್ಕೊಳ್ಬೇಕಿದ್ರೆ. ನಮಗೆಲ್ಲ ಪುಡಿ ಅಂತ ಹೇಳಿದರೆ ಖಾಲಿ ಏನು ಪೊಟೆಟೊ ಪುಡಿ ಅಥವಾ ಗೆಣಸಿನ ಪುಡಿ ಈ ಥರ ಗೊತ್ತು. ನೀವೆಲ್ಲ ನೋಡಿ ಯಾವುದೆಲ್ಲ ಪುಡಿ ಮಾಡ್ತೀರ, ನಿಮಗೆ ಅದೆಲ್ಲ ಲೆಕ್ಕಕ್ಕೆ ಇಲ್ಲಲ್ಲ? ನಿಮಗೆ ಸೌತೆಕಾಯಿ ಪುಡಿ ಅಂದರೆ ನಾವು ಯಾವಾಗಲೂ ನಾನ್ ವೆಜ್ ಅಲ್ಲಲ್ಲ, ಖಾಲಿ ವೆಜ್ ಅಲ್ಲ. ವೆಜ್ ಅದರಲ್ಲೇ ವೆರೈಟಿ ಮಾಡ್ಕೊಂಡು. ಹೌದು, ನೀರು ಸಾಕಲ್ಲ? ಓಕೆ, ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ ಅದಕ್ಕೆ. ಎಸ್, ಇದನ್ನು ಡೀಪ್ ಫ್ರೈ ಕೂಡ ಹಾಗೆ ಮಾಡ್ಕೊಳ್ಬೋದಾ? ಡೀಪ್ ಫ್ರೈ ಸಹ ಮಾಡ್ಬೋದು, ಹೀಗೆ ಸಹ ಮಾಡ್ಕೊಳ್ಬೋದು. ಹೀಗೆ ಮಾಡ್ಬೋದಲ್ಲ? ಆ್ಯಕ್ಚುಲಿ ಪುಡಿಯಿಂದ ಬಂದಾಗ ಡೀಪ್ ಫ್ರೈ ಇರುತ್ತೆ. ಹೌದೌದು. ಇದಾದರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತದಲ್ಲ? ಹೌದು. ಸ್ವಲ್ಪ ಸೋಡಾ ಪುಡಿ ಹಾಕಬೇಕು. ಸೋಡಾ ಹಾಕ್ತೀರಾ? ಓಕೆ. ಇದಕ್ಕೆ ಖಾರ ಏನು ಮಿಕ್ಸೇ ಮಾಡಿಲ್ಲ? ಖಾರ ಮಿಕ್ಸ್ ಮಾಡಲಿ, ಖಾಲಿ ಸ್ವೀಟ್. ಓಕೆ, ಇದನ್ನು ಇದರೊಳಗೆ ಹೀಗೆ ಫಿಲ್ಅಪ್ ಮಾಡಬೇಕು. ಇದು ಕೂಡ ಸೇಮ್ ಅದೇ ಥರ ಒಂದೇ ಟೈಪು, ಮಾತ್ರ ವೆಜಿಟೇಬಲ್ ಬೇರೆ ಬೇರೆ ಎಲ್ಲ. ಹೌದು. ಓಕೆ, ಸ್ವಲ್ಪ ಏನು ಸೌತೆಕಾಯಿ ಹಸಿ ಫ್ಲೇವರ್ ಇರುತ್ತಾ ಅಂತಲ್ಲ? ಅದು ಸ್ವಲ್ಪ ಬೇಯಿಸಿದ್ರೆ ಚೆನ್ನಾಗಿರುತ್ತೆ.
ಆ್ಯಕ್ಚುಲಿ ಇದಕ್ಕೆ ಖಾರ ಸಹ ಸೂಟ್ ಆಗ್ತದೆ. ಹಾಂ, ಖಾರ ಒಳ್ಳೆದಾಗುತ್ತಾ? ಆವಾಗಲೇ ಮಾಡಿದ್ನಲ್ಲ, ಹಾಂ, ಅದೇ ಥರ ಖಾರ ಸಹ ಸೂಟ್ ಆಗ್ತದೆ. ಬಟ್ ನೀವು 2 ಖಾರ ಬೇಡ ಅಂತೇಳಿ ಒಂದು ಸ್ವೀಟ್ ಮಾಡಿದ್ರಲ್ಲ. ಓಕೆ. ಮೇಲೆ ಸ್ವಲ್ಪ ಇದು ಇದು ಮಿಕ್ಸರ್ ಹಾಕಿದ್ದೀರಾ? ಮಿಕ್ಸರ್ ಹಾಕ್ತಾ ಇದ್ದೀನಿ. ಓಕೆ. ಇದು ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣುತ್ತೆ ಅಂತಲ್ಲ, ಬೇಯ್ತಾ ಇರುವಾಗಲೇ ಹಾಕಬೇಕಲ್ಲ, ಇಲ್ಲಾಂದರೆ ಕರೆಕ್ಟಾಗಿ ಹಿಡ್ಕೊಳ್ಳೋದು. ಓಕೆ. ನಾವು ಆಗಲೇ ಅಂದ್ಕೊಂಡೆ ನೀವು ಮೇಲ್ಗಡೆ. ಇದು ಎಳ್ಳುವಾ? ಎಳ್ಳು. ಓಕೆ. ಇದು ಸ್ವೀಟ್ ಅಂತ ಹೇಳಿದ್ರೆ ಬೇಕರಿ ಸ್ವೀಟ್ ಥರ ಕಾಣ್ತಾ ಬೇಕರಿ ಸ್ವೀಟ್ ಥರ ಅಲ್ಲ? ಸ್ವಲ್ಪ ಖಾರ ಸ್ವಲ್ಪ ಸ್ವೀಟ್ ಹಾಗೆ. ಓಕೆ. ಏನು ಲಿಡ್ ಮುಚ್ಚಬೇಕು ಅಂತ ಏನೇ ಇಲ್ಲಲ್ಲ? ಇಲ್ಲ ಇಲ್ಲ ಇಲ್ಲ. ಓಕೆ. ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕಲ್ಲ. ಆ್ಯಕ್ಚುಲಿ ಬ್ಲ್ಯಾಕ್ ಎಳ್ಳು ಹಾಕಿದರೆ ಕಲರ್ ಗೊತ್ತಾಗ್ತದೆ. ಇದು ಎಲ್ರಿಗೂ ಇಷ್ಟ ಆಗ್ಬೋದು ಅಂತಲ್ಲ, ಈ ಥರ ಮಿಕ್ಸರಲ್ಲಿ ಹಾಕಿಬಿಟ್ಟು ಮಕ್ಕಳಿಗೆ ಅಂತೂ ಪಕ್ಕ ಇಷ್ಟ ಆಗುತ್ತೆ. ಹೌದು. ಬಟ್ ಇದು ಒನ್ ಟೈಮ್ ಅಂದಲ್ಲ, ಈಗ ಸೌತೆಕಾಯಿ ನಾವು ನಾರ್ಮಲ್ ಆಗಿ ಹಸಿ ಹಾಕಿದ ಕಾರಣ ಆವಾಗಲೇ ಮಾಡಿ ಆವಾಗಲೇ ತಿನ್ನಬೇಕು. ಬಿಸಿ ಬಿಸಿದೆ. ಹಾಂ, ಬಿಸಿ ಬಿಸಿ ತಿನ್ನಬೇಕಲ್ಲ. ಇದು ನೋಡುವಾಗಲೇ ಹೇಳ್ತಾ ಉಂಟು, ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅಷ್ಟು ಚೆನ್ನಾಗಿ ಬರ್ಬೋದು ಅಂತ ಕಾಣ್ತಾ ಉಂಟು. ನಾವು ಬೇಕಿದ್ರೆ ಕೇಸರಿಯವರ ತುಪ್ಪ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದಲ್ಲ, ನಾವು ಈ ಥರ ಫ್ರೈ ಮಾಡುವಾಗ ಚೆನ್ನಾಗಿರುತ್ತೆ. ಸ್ವೀಟಿಗೆ ಆದ ಕಾರಣ ತುಪ್ಪ ಇದ್ದರೆ ಚೆನ್ನಾಗಿದೆ. ಆಗಿದೆ? ಓಕೆ. ಓಕೆ. ಇದಕ್ಕೆ ಈಗ ನೀವು ಮೇಲ್ಗಡೆಯಿಂದ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ತೀರಾ? ಓಕೆ. ಓಹೋ, ಇದೊಂಥರ ಚೈನೀಸ್ ಫುಡ್ ಥರ ಆಯ್ತಲ್ಲ. ನಾವೇನು ಸ್ಯಾಂಡ್ವಿಚ್ ಎಲ್ಲ ಮಾಡ್ತೀವಲ್ಲ, ಹಾಗೆ. ಓಕೆ. ಇದು ಮೈನಸ್ ಕೂಡ ಹಾಕ್ತಿದ್ದೀರಲ್ಲ. ಮೈನಸ್ ಎಲ್ಲ ಈ ಬ್ರೆಡ್ ಸ್ಯಾಂಡ್ವಿಚ್ಗೆಲ್ಲ ಬಿದ್ದರೆ ತುಂಬ ಚೆನ್ನಾಗಿರುತ್ತಲ್ಲ. ನೀವೆಲ್ಲ ನೋಡಿ ಇವಾಗಿನ ಜನ್ರೇಷನ್ಗೆ ಬೇಕಾದ ಥರನೇ ಮಾಡ್ತಿದ್ದೀವಿ ನೋಡಿ ಅಲ್ಲ? ಹೌದೌದು. ಎಲ್ಲರ ಅಮ್ಮಂದಿರೆಲ್ಲ ಹೇಗೆ ಹಳೆಯ ಕಾಲದ ಫುಡ್ಡನ್ನು. ಸೌತೆಕಾಯಿ ಸ್ವೀಟ್ ಬೋಂಡ ರೆಡಿ. ಸೌತೆಕಾಯಿಯ ಸ್ವೀಟ್ ಬೋಂಡಲ್ಲ, ಇದು ನೋಡುವಾಗ ಪಕ್ಕ ಬೇಕರಿಯಿಂದ ತಂದು ಕೊಟ್ಟಾಗಿ ಉಂಟು ಮಾತ್ರ. ಅಷ್ಟು ಚೆನ್ನಾಗಿ ಉಂಟು, ನೋಡಲಿ ಕೂಡ ಗಮನ ಉಂಟು. ಮೇಲ್ಗಡೆ ನೀವು ಏನು ಸಾಸ್ ಮತ್ತು ಮೈನಸ್ ಹಾಕಿದ ಕಾರಣ ಇನ್ನೂ ಚೆನ್ನಾಗುಂಟು. ಹೀಗೆ ತೆಗೆದು ಫುಲ್ಲು ಒಂದನ್ನು ಹಾಗೆ ಬಾಯಿಗೆ ಹಾಕೋಬೇಕಲ್ಲ. ಓಕೆ, ಟೇಸ್ಟ್ ನೋಡೋದಾದರೆ ಓಕೆ. ರೇಣುಕಾ ಮ್ಯಾಮ್ ಸಾಕಾದಂತಹ ಸೌತೆಕಾಯಿಯ ಸ್ವೀಟ್ ಬೋಂಡ ರೆಡಿ ಮಾಡಿ ಕೊಡಿದ್ರೆ ಚೆನ್ನಾಗಿ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಿತ್ತು. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಸೌತೆಕಾಯಿ ಸಿಹಿ ಬೋಂಡ ತಯಾರಿಸುವ ವಿಧಾನ. ಮೊದಲಿಗೆ ಸೌತೆಕಾಯಿಯನ್ನು ಸಿಪ್ಪೆ ಸಮೇತ ದುಂಡನೆ ತುಂಡು ಮಾಡಿಟ್ಟುಕೊಳ್ಳಿ. ಇನ್ನೊಂದೆಡೆ ಬೆಲ್ಲ ಹಾಗೂ ತೆಂಗಿನ ತುರಿ ಹುರಿಯುತ್ತಾ 1-2 ನಿಮಿಷ ಬೇಯಿಸಿ ಪೂರ್ಣ ತಯಾರಿಸಿಟ್ಟುಕೊಳ್ಳಿ. ನಂತರ 1 ಕಪ್ ಕಡಲೆ ಹಿಟ್ಟಿಗೆ ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಸೋಡಾ ಪುಡಿ ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ಆನಂತರ ಸೌತೆಕಾಯಿಯ ಮಧ್ಯದಲ್ಲಿ ತಯಾರಿಸಿದ ಹೂರಣವನ್ನ ತುಂಬಿ ಹಿಟ್ಟಿನಲ್ಲಿ ಅದ್ದಿ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿಕೊಳ್ಳಿ. ಮೇಲಿನಿಂದ ಸೇಬ್, ಬಿಳಿ ಎಳ್ಳು ಹಾಕಿ ಕಾಯಿಸಿಕೊಳ್ಳಿ. ಕೊನೆಯಲ್ಲಿ ಟೊಮ್ಯಾಟೊ ಕೆಚಪ್ ಹಾಗೂ ಮಯನೀಸ್ ಹಾಕಿ ಸರ್ವ್ ಮಾಡಿ ಸೌತೆಕಾಯಿ ಸಿಹಿ ಬೋಂಡ. ಅಡುಗೆ ಅಂತೂ ರೆಡಿಯಾಗಿದೆ. 2 ಬೋಂಡಗಳು ಕಾಯ್ತಾ ಇದೆ. ನಾವು ಕಾಯ್ತಾ ಇದ್ದೀವಲ್ಲ. ಓಕೆ, ಯಾವ್ದು ನೋಡುವ ಟೇಸ್ಟ್ ಫಸ್ಟಿಗೆ? ಖಾರ, ಆಮೇಲೆ ಸ್ವೀಟ್. ಯಾವ ತಿಂದರೂ ಸ್ವೀಟ್ ಲಾಸ್ಟ್ ತಿನ್ನೋದಲ್ಲ. ಓಕೆ. ಎಸ್, ಇದು ಬದನೆಕಾಯಿ ಅಲ್ಲ? ಒಳಗಡೆ ಪಕ್ಕ ನೀವು ಮೆಣಸಿನ ಮತ್ತು ಉಪ್ಪು ಹಾಕಿದ್ದಲ್ಲ, ಅದಕ್ಕೆ ಅದು ಚೆನ್ನಾಗಿಂಟು. ಬಟ್ ಇದು ಖಾರ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತಲ್ಲ, ಇದು ಊಟಕ್ಕೆ ಪಕ್ಕ ಮ್ಯಾಚಿಂಗ್ ಅಂತ ಇರ್ಬೋದು. ಇಲ್ಲಾದ್ರೂ ಹೀಗೆ ತಿನ್ಬೋದು, ಸ್ವಲ್ಪ ಖಾರ ಕಮ್ಮಿ ಮಾಡಿ ಹಾಗೆ ತಿನ್ಬೋದು. ಖಾರ ಬೇಡದಿದ್ರೆ ಹೀಗೆ ತಿನ್ಬೋದು, ಹೀಗೆ ಸಹ ಮಾಡ್ಬೋದು. ಓಕೆ, ಇದಂತೂ ಚೆನ್ನಾಗುಂಟು. ಊಟಕ್ಕೆ ಹೇಳಿ ಮಾಡಿಸು ಅಂತ ಅನಿಸ್ತಾ ಉಂಟು. ಈ ಮಧ್ಯಾಹ್ನದ ಹೊತ್ತಿಗೆ ಗಂಜಿ ಊಟಕ್ಕೆಲ್ಲ ಚೆನ್ನಾಗಿರುತ್ತೆ. ಇದಂತೂ ಈಗ ತಗೊಳ್ಳಿ ಕೂಡ. ಇದನ್ನು ಹೀಗೆ ಫುಲ್ಲು ತಿನ್ನಲ್ಲ, ಹೇಗೆ ನಿಮಗೆ ಹೇಗೆ ಇಷ್ಟ ಹಾಗೆ ತಿನ್ನಿ. ತಗೊಳ್ಳಿ ನೀವು ಕೂಡ.
ಸ್ವಲ್ಪ ಏನು ಸೌತೆಕಾಯಿಯ ಫ್ಲೇವರ್ ಹಾಗೆ ಬಾಯಿಗೆ ಸಿಗ್ತುಂಟಲ್ಲ, ಮತ್ತು ಬಿಸಿ ಬಿಸಿಯೇ ತಿಂದರೆ ಚೆನ್ನಾಗಿರುತ್ತೆ ಅಂತಲ್ಲ. ಚೆನ್ನಾಗಿದೆ. ನಾರ್ಮಲಾಗಿ ಮೈನಸ್ ಎಲ್ಲ ಹಾಕಿ ಮೇಲ್ಗಡೆ ತಿನ್ನುವಾಗ ಮತ್ತು ನೀವು ಅದು ಸ್ವಲ್ಪ ಮಿಕ್ಸರ್ ಹಾಕಿದ್ರಲ್ಲ, ಅದು ಟೇಸ್ಟ್ ಇನ್ನೂ ಚೆನ್ನಾಗಿದೆ. ತರಕಾರಿಯಿಂದ ಕೂಡ ಈ ಥರದೊಂದು ಬೋಂಡದಲ್ಲಿ ಸ್ವೀಟ್ ಮಾಡೋದು ಅಂತೇಳಿ ಫಸ್ಟ್ ಟೈಮ್ ನೋಡಿದ್ದು. ಚೆನ್ನಾಗಿದೆ. ನಾರ್ಮಲಾಗಿ ಮಕ್ಕಳಿಗೆ ಕೂಡ ಇಷ್ಟ ಆಗ್ಬೋದು. ಹೌದು. ಹೇಗೆ ಅನ್ನಿಸ್ತು ನಿಮಗೆ? ಚೆನ್ನಾಗಿ ಅನಿಸ್ತಲ್ಲ? 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ ಮತ್ತು ಟೇಸ್ಟಿಯಾಗಿ ಬಂದಿದೆ. ನಾರ್ಮಲಾಗಿ ನೀವು ಕೂಡ ಈ ಥರ ವೆರೈಟಿಯಾಗಿ ಮನೆಯಲ್ಲೇ ರೆಡಿ ಮಾಡಿ ಇಲ್ಲಿ ಟ್ರೈ ಮಾಡ್ತಿದ್ದೀರಲ್ಲ. ಓಕೆ, 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಕ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ, ಒಂದು ಮಸಾಲೆ ಇದ್ರೆ ಸಾಕು, ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ಬೋದು. ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಜೊತೆಗೆ ಏನು ಅಡುಗೆ ಮಾಡಿದ್ರು ತೊಳಿಲಿಕ್ಕೆ ಅಂತೂ ಶಶಿ ಸೋಪ್ ಬೇಕೇ ಬೇಕಲ್ಲ, ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ರೇಣುಕಾ ಮ್ಯಾಮ್ ಸಾಕಾಗಿರುವಂತಹ ಬದನೆಕಾಯಿ ಮತ್ತು ಸೌತೆಕಾಯಿಯ ಸ್ವೀಟ್ ಬೋಂಡ, ಬದನೆಕಾಯಿಯ ಖಾರ ಬೋಂಡ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.